ಹೌದಿರೇ ನೀನಿದ್ರೆ ನಮಗೆ ಸುಖ. ನಿಮಗೆ ಸುಖ ಉಂಟು, ನನಗೆ ಸುಖ ಇಲ್ಲ ಅಲ್ಲ. ನಿನಗೇನಾಯ್ತು? ಸುಖ ಸಿಗುದಿಲ್ಲ. ಕರ್ದಲ್ಲಿಗೆಲ್ಲ ಓಡುವುದಲ್ಲ, ಮತ್ತೆ ಒಂದು ಕ್ರಮ ಅಂತ ಬೇಕು. ಹೇಗೆ ಕ್ರಮ ಉಂಟು? ಯಾರಲ್ಲಿ? ಕರ್ದ ಎಲ್ಲ ಕಡೆಗೆ ಓಡುವುದಿಲ್ಲ, ಮತ್ತೆ ಹೆಚ್ಚೆಲ್ಲಿ ಸಿಗ್ತದೆ ಅಲ್ಲಿಗೆ ಮಾತ್ರ ಹೋಗುದು. ನಾನು ನಿನಗೆ ಕಡಿಮೆ ಕೊಡ್ತೇನೆ, ನೀವು ಕಡಿಮೆ ಕೊಡುದಿಲ್ಲ, ಹೆಚ್ಚು ಸಿಗ್ತದೆ ಅಂತ ಹೇಳಿ ಇವತ್ತು ಈ ಕಾಲ ಹಿಡ್ಕೊಂಡು ಓಡಿಕೊಂಡು ಬಂದದ್ದು. ಇಲ್ಲದ್ರೆ ಯಾರು ಬರ್ತಾರೆ? ಬದಿಗಿಟ್ಟು ಬಿಡು. ಆದ್ರೆ ಒಂದು ವಿಚಾರ ಕೇಳ್ರೆ ಆಡುತ್ತಿರುವುದನ್ನು ಏನು, ಇದು ಎಷ್ಟಾದರೂ ಒಂದು ಗೊಂಡಾರಣ್ಯ. ಹೌದು. ವಿಂಧ್ಯಾಟವಿ ಅದರ ತಪ್ಪಲು ಪ್ರದೇಶ. ಹೌದು. ಸುತ್ತಲೂ ನಾಡಿದವು ಎಂದಾದರೆ ಒಂಟೆ ಓಟೆ. ಕೋಟೆ. ಎಂತ ಓಟೆ? ಕೋಟೆ ಸುತ್ತಲೂ ಕೋಟೆ. ಹೌದು. ಈ ಮಧ್ಯೆ ನಮ್ಮ ಸಂಸಾರ. ಹೌದು. ಅದೆಷ್ಟೋ ಮಂದಿ ನಮ್ಮ ಜಾತಿಯವರು ನನ್ನನ್ನು ಬೆಂಬಲಿಸಿದ ಕಾಲಕ್ಕೆ ಅವರನ್ನೆಲ್ಲ ಸಂಘಟಿಸಿಕೊಂಡು ಅವರನ್ನ ಅಭ್ಯುದಯಕ್ಕೆ ಬೇಕಾಗಿ ಅವರ ಬದುಕಿನ ಬಟ್ಟೆಗೆ ಒಂದು ಬೆಳಕಾಗಿ ಎಂತದು ಬಟ್ಟೆಗೆ ಬೆಳಕು ಇಟ್ಟರೆ ಬಟ್ಟೆ ಹೊಟ್ಟೆ ಆಗುದಿಲ್ಲ. ಕರ್ಮವೇ, ನೀನು ನನ್ನ ಸಖ. ಹೌದು. ಇಲ್ಲಿ ಬಾ. ಬಟ್ಟೆ ಅಂದ್ರೆ ಎಂತದು? ಬಟ್ಟೆ ಅಂತ ಹೇಳಿದ್ರೆ ಮತ್ತೆ ಬದುಕಿನ ಬಟ್ಟೆ. ಬದುಕು ಅಂತ ಹೇಳಿದ್ರೆ ಬದುಕಿನ ಬಟ್ಟೆ ಅಂತ ಹೇಳಿದ್ರೆ ದಾರಿ. ದಾರಿಯ ದಾರಿಗೆ ಬೆಳಕಾಗಿರುವವು. ಯಾರ ದಾರಿಗೆ? ಯಾರ ದಾರಿಗೆ? ನಮ್ಮ ಅಸುರರ ಬದುಕಿಗೆ. ಹೌದು. ಹಾಗಿರುವಾಗ ಅವರ ಅಭ್ಯುದಯವನ್ನೇ ಸ್ಥಾಪಿಸಿಕೊಂಡು ಸಮಾಜದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯುವುದಕ್ಕೆ ಮನಸ್ಸು ಮಾಡಿದವ ಈ ವಕ್ರನಕ. ನನ್ನದೊಂದು ಪ್ರಶ್ನೆ ಉಂಟು. ಯಾವುದದು ಪ್ರಶ್ನೆ? ನೀವು ಇಷ್ಟು ದೊಡ್ಡ ಜನರಾಗೆ ಮಾತಾಡ್ತೀರಲ್ಲ, ಹೌದು, ಇಷ್ಟು ದೊಡ್ಡ ಜನ ನೀವು ಹೌದಾ? ಸಂಘಟನೆ ಯಜಮಾನ ಹೌದಾ? ಮತ್ತೆ ನೀವು ಕೋಟೆಯ ಒಳಗೆ ಯಾಕಿರುವುದು? ನಿಮಗೆ ಇಷ್ಟೆಲ್ಲ ಭದ್ರತೆ ಯಾಕೆ? ಜನಗಳೆಲ್ಲ ಜೊತೆ ಸುಮ್ಮನಿರೋ. ಹೆದರಿಕೆ ಉಂಟ ನಿಮಗೆ? ನಮಗೆ ಹೆದರಿಕಲ್ಲ, ಜೀವ ಬೆದರಿಕೆ. ಆದರೆ ನನ್ನನ್ನು ಮುಗಿಸುವುದಕ್ಕೆ ಬೇಕಾಗಿ ವಿರೋಧಿ ಸಂಕುಲ ಎಲ್ಲಿಯಾದ್ರೂ ಮನಸ್ಸು ಮಾಡಿ ಹೌದೌದು ಬಂದ್ರೆ ಅವರಿಗೆ ಗೊತ್ತಾಗಬೇಕು, ಹೇಳ್ತಾರೆ. ನನ್ನನ್ನು ಕಾಣಬೇಕು ಅಂತ ಹೇಳಿ ಆದ್ರೆ ಎಷ್ಟು ಭದ್ರತೆ ಉಂಟು ಅಂತ ಅವರಿಗೆ ಗೊತ್ತಾಗಬೇಕು. ದೂರದಲ್ಲಿ ನಿಂತು ಹೇಳ್ತಾರೆ, ನಾವು ಅಲ್ಲಿ ಮಾಡಿದ ಹಾಗೆ ಮಾಡ್ತೇವೆ, ಬರ್ತೇವೆ, ಎಳೆದು ಹೋಗ್ತೇವೆ ಅಂತ. ಬರ್ಬೇಕು, ಹತ್ತಿರ ಬರ್ಬೇಕು, ಗೊತ್ತಾಗ್ತದೆ ನಮ್ಮಲ್ಲಿ ಎಷ್ಟು ಉಂಟು ಅಂತ ಹೇಳಿ. ನಾನು ಮನಸ್ಸು ಮಾಡಿದ ಎಂದಾದ್ರು ಆಗಸದ ಉದ್ದ ಎಷ್ಟು, ಅಗಲ ಎಷ್ಟು ಅದನ್ನು ನೋಡಿ ಏನು ಅಳತೆ ಮಾಡ್ತೀರಿ ನೀವು. ಮನಸ್ಸು ಮಾಡಿದ ಎಂದಾದರೆ ನೀರನ್ನೇ ಕುಡಿದು ಮುಗಿಸಿ. ಎಂತದ್ದು ಎಂತದ್ದು? ನೀವು ಶರಧಿಯ ನೀರನ್ನು ಎಂತದ್ರೆ ಒಂದು ಪ್ರವೇಶಕ್ಕೆ ನೀವು ನೀರು ಕುಡಿದ್ರೆ ಹೇಗೆ? ಇನ್ನೂ ಹಾಗಾದ್ರೆ ಮತ್ತೆ ಒಂದು ಪ್ರವೇಶಕ್ಕೆ ನೀರು ಕುಡಿಯುವುದಲ್ಲ, ಮತ್ತೆ ಒಂದು ಪ್ರವೇಶ ಮಾಡಿದ ಕಾಲಕ್ಕೆ ಶರದಿ ಕಾಡುತ್ತದೆ ಅಂತೇಳಿ ಆದ್ರೆ ಆ ಕಾಲಕ್ಕೆ ಹೋಗಿ ಶರದಿಯ ನೀರನ್ನು ಬತ್ತಿಸುವ ಸಾಮರ್ಥ್ಯ ಉಂಟು ಅಂತ ಹೇಳಿದ್ರು. ವಾಯುವನ್ನು ಬಂಧಿಸಿ ಏನು, ಅಗ್ನಿಯನ್ನು ಧ್ವಂಸ ಮಾಡಿ ಏನು. ಹಾಗಿರುವಾಗ ಎನ್ನ ಎತ್ತರ ಏನು, ಎನ್ನ ವಿಸ್ತಾರವೇನು ಅಳೆಯುವುದಕ್ಕೆ ಮತ್ತೊಬ್ಬರಿಗೆ ಸಾಧ್ಯ ಉಂಟೇನು? ಖಂಡಿತ ಇದ್ದಾರೆ. ವಕ್ರನಕ. ಹೌದು. ವಿಂಧ್ಯಾಟವಿ. ಒಟ್ಟಾರೆ ನಟ್ಯ, ಒಟ್ಟಾರೆ ನಟ್ಯ ನಿನ್ನ ಕಪಾಲಕ್ಕೆ ಬರ್ತದೆ ಈಗ. ಎಂತದ್ದು ಒಟ್ಟಾರೆ ನಟ್ಯ? ನಾನು ಹೇಳಿದಲ್ಲ ವಕ್ರನಕ. ಹಾಗಿರುವಾಗ ಅದು ನಿಮ್ಮ ಮೀಸೆ ದೊಡ್ಡದಾಗಿದೆ ಅಲ್ಲ, ಮಾತಾಡುವಾಗ ಸರಿ ಅರ್ಥ ಆಗುತ್ತೆ. ಎಲ್ಲ ನಿನ್ನ ಕಿವಿಯೊಳಗೆ ಆದ್ರೂ ಉಂಟ. ಇಷ್ಟೇ ಅಲ್ಲ, ಮತ್ತೆ ನಾನೊಂದು ನಿರ್ಧಾರವನ್ನು ಮಾಡಿದ್ದೇನೆ. ಏನ್ ಮಾಡಿಕೊಳ್ತೀರಿ? ಅತ್ತ ಕಡೆಗೆ ನೋಡಿದೆಯೋ? ಕಾಣುತ್ತಿರುವುದು ಯಾವ ಗಿರಿ? ಅದು ಎಂತ ಗಿರಿ? ದೂರದಲ್ಲಿ ಕಂಗೊಳಿಸುತ್ತಿರುವ ಅದು ಮೇರುಗಿರಿ. ಅಲ್ಲಿಗೆ ಹೋಗೋದು, ಬೇಟೆ ಆಡೋದು, ಅಲ್ಲಿ ಮೃಗಗಳ ಮಾಂಸವನ್ನು ರಕ್ತವನ್ನು ಕುಡಿಯುವುದು. ಅಲ್ಲರೇ ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು? ಅಲ್ಲ, ಪ್ರಾಣಿಗಳು ನಮ್ಮ ಕಾಲು ಬುಡಕ್ಕೆ ಬಂದು ಬೀಳ್ತದೆ. ನಾವ್ಯಾಕೆ ಬೇಟೆಗೆ ಹೋಗ್ಬೇಕು? ನಾವು ಇಲ್ಲಿ ಇರುವಾಗ ಇಲ್ಲಿಗೆ ಬೇಕಾದ ವ್ಯವಸ್ಥೆ ಆಗೋದಿಲ್ವ? ಮತ್ತೆ ಯಾಕೆ ಹೋಗ್ಬೇಕು? ಮಾಂಸ ಬೇಕು, ರಕ್ತ ಬೇಕು ಎಂದಾದರೆ ಅದು ಇರುವಲ್ಲಿಗೆ ನಾವು ಹೋಗಬೇಕು. ಒಂದು ವೇಳೆ ಇಲ್ಲಿಗೆ ನಾವು ಮಾಂಸ ತರುವವರು ಇದ್ದಾರೆ,
ನಾವು ತರಿಸಿದ್ರೆ ಎಲ್ಲಿಯಾದ್ರೂ ಆಡಿನ ಮಾಂಸ ಅಂತ ಹೇಳಿ ನಾಯಿ ಮಾಂಸ ತಂದು ಕೊಟ್ರೆ ನಿನಗೆ ಅದರ ಬಾಲ ನೋಡುವಾಗ ಗೊತ್ತಾಗೋದಿಲ್ಲ. ಈಗ ಆಡಿನ ಉದ್ದ ಬಾಳದ ಆಡು ಕೂಡ ಬರ್ತದಂತೆ. ಉದ್ದ ಬಾಲ ಆದ್ರೆ ಒಂದು ನಾವು ಬಾಲ ನೋಡಿಯೇ ಆಲೋಚನೆ ಮಾಡುದಲ್ಲ, ಹೊಟ್ಟೆ ಹಸಿವಾಗುವಾಗ ನಮಗದು ಆಗುತ್ತದೆ ಅಂತೇಳಿ. ಆದ್ರೆ ಕರುಳನ್ನು ಬಗೆಯುವುದು ಅಲ್ಲಿಗೆ. ಅದಲ್ಲರೇ ಇನ್ನೊಂದು ವಿಷಯ ಉಂಟು. ಯಾವುದು? ನಮಗೆ ಇಲ್ಲಿ ತಂದದ್ದನ್ನು ತಿನ್ನುವುದಕ್ಕೂ ಅಲ್ಲಿಗೆ ಹೋಗಿ ತಿನ್ನುವುದಕ್ಕೂ ಒಂದು ವ್ಯತ್ಯಾಸ ಉಂಟು. ಅದೆಂತದ್ದು? ಮನೆಗೆ ತಂದು ಕುಡಿಯುವುದಕ್ಕೂ ಅಲ್ಲಿಗೆ ಹೋಗಿ ಕುಡಿಯುವುದಕ್ಕೂ ಒಂದು ಆ ಕುಡಿಯುವ ವಿಷಯದಲ್ಲಿ ಹೇಳುವುದೇ ಬೇಡ ನೀನು. ನಿಮಗೆ ನನಗೆ ಆಗುವುದೇ ಆಗುದಿಲ್ಲ. ಅದನ್ನು ನೋಡಿದ್ರೆ ಆಗುವುದಿಲ್ಲ. ಮುಗಿಸದೆ ಅದನ್ನು ಗಟ್ಟಿ ಆಸೆ ಆಗ್ತದ. ಆ ಕಡೆಗೆ ಹೋಗೋದು, ಗಿರಿ ಸುತ್ತೋದು, ಎಲ್ಲಿ ದುಷ್ಟ ಪ್ರಾಣಿಗಳಿದೆಯೋ ಅಲ್ಲ ಸಾಧು ಪ್ರಾಣಿಗಳುಂಟು ಅಲ್ಲಿಂದಲೇ ಅದನ್ನು ಕಡಿದು ಮುಗಿಸುವುದಕ್ಕೆ ಬೇಕಾಗಿ ಹೊಟ್ಟೆ ತುಂಬಿಸಿಕೊಳ್ಳುವಲ್ಲಿ ನಾನು ನೀನು ಆಗಬೇಕು ಅಂತ ಕರೆದದ್ದು. ನಾನು ಬರ್ತೇನೆ. ಬರ್ತೇನೆ ಅಂತ ಹೇಳಿದ್ರೆ ಮತ್ತೆ ಬೇಕಾದ ಪರಿಕರಗಳೆಲ್ಲ ಬೇಕು. ಅದೆಲ್ಲ ಯಾವುದೆಲ್ಲ ಉಂಟು ಎಲ್ಲ ಇಟ್ಕೊಳ್ತೇನೆ. ಹಾಗಾದ್ರೆ ಈ ಕ್ಷಣವೇ ನಾವು ಮೇರುಗಿರಿಯ ಕಡೆಗೆ ತಪ್ಪಲು ಪ್ರದೇಶದಿಂದ ಭರತ ವೇಗದಲ್ಲಿ ಇತ್ತ ಕಡೆಗೆ ಧಾವಿಸಿದವರು ನಾವು. ನಮ್ಮ ಬರುವ ವೇಗಕ್ಕೆ ಕೆಲವೆಲ್ಲ ಮರಗಳು ಹೇಗೆ ಬಿದ್ದಿದ್ದಾವೆ ಅನ್ನೋ ಹಾಗೆ ನೋಡಿಬಿಟ್ಟು ಅಷ್ಟೇ. ಯಾಕೆ ಆ ಕಡೆ ನೋಡಿದ್ರೆ ಮಣ್ಣು ಕುಸಿಯುತ್ತದೆ. ಮಣ್ಣು ಗುಡ್ಡವೇ ಬಿತ್ತಿದ್ದಾರೆ. ಒಂದು ಬದಿಯಲ್ಲಿ ಏನಿದೆ, ಎಷ್ಟು ಜನ ಅದ್ರ ಅಡಿಗೆ ಬಿತ್ತಿದ್ದಾರೆ ಲೆಕ್ಕವೇ ಎಲ್ಲಿ ಮರೆಯ ಇವರು ಬರುವಾಗ ತಾಗಿ ಬಿಟ್ಟದ್ದು. ಸತ್ರ ನಮಗೇನು ತೊಂದರೆ ಇಲ್ಲ. ನಮಗೇನು ನಮ್ಮವರು ಮತ್ತೆಷ್ಟೋ ಸಂಖ್ಯೆಯಲ್ಲಿ ಸೃಷ್ಟಿಸಿಕೊಳ್ಬಹುದು. ಆದ್ರೆ ನಮ್ಮ ಪ್ರಭಾವ ಏನು, ನಮ್ಮ ಪ್ರಖರತೆ ಏನು, ನಮ್ಮ ಶಕ್ತಿ ಏನು ಎಂಬುದನ್ನು ಈ ಕಾಲಕ್ಕೆ ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಪ್ರಾಣಿ ಒಂದೇ ಒಂದು ಸಿಗಲಿಲ್ವಲ್ಲ, ಯಾವಾಗ ಸಿಗುತ್ತದೆ ನೋಡು. ಪರ್ವತಗಳೇ ಕುಸಿಯಿತು ಅಲ್ಲ, ಆನೆಗಳ ಹಿಂದೆ ಮುಂದರೆಗಾಗಿ ಬರ್ತಾ ಇದೆಯೋ ಎನ್ನುವ ಹಾಗೆ ಭಾಸವಾಯಿತು. ನಗಾಡಿದ್ರೆ ಜಾಗ್ರತೆ. ಯಾಕೆ? ನೀನು ಯಾರು ಎನ್ನುವ ಪರಿಚಯ ಇಲ್ಲ ನನಗೆ. ಇಲ್ಲಿ ನಗುವುದು ನಿಷೇಧಿಸಲಾಗಿದೆ. ಹೌದು, ನಾನು ಯಾರು ಎನ್ನುವುದು ನನಗೆ ಗೊತ್ತಾಗಿದೆ. ಆದ್ದರಿಂದ ಯಾವುದೇ ಹೆದರಿಕೆ ಇಲ್ಲದೆ ಮುಂದುವರಿತಾ ಬರ್ತಾ ಇದೆಯಲ್ಲ. ಯಾರು ನೀನು? ನನ್ನ ಪ್ರದೇಶ ಇದು. ಯಾಕೆ ಬಂದೆ? ಏನು ಉದ್ದೇಶ? ಪೋರ 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 ಪೋರ
ಎಲವ ಪೋರ ಎಮ್ಮ ಕೆಳಗೆ ಪೋರ 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 ಬಾಲ ನಿನ್ನ ನೆಲ ಮತ್ತೊಬ್ಬರು ಪ್ರವೇಶಿಸುವ ಹಾಗಿಲ್ಲ. ಇಲ್ಲ, ಎಲ್ಲ ನಿನ್ನ ಪ್ರಶ್ನೆಗಳು. ಹೌದು. ಉತ್ತರ ಕೊಡಬೇಕಾದವ ಯಾರು? ಗೊತ್ತಿದ್ರೆ ಕೊಡು. ಗೊತ್ತಿದ್ರೆ ಕೊಡು. ಹೌದು. ನೀನು ಯಾರಲ್ಲಿ ಮಾತಾಡೋದು? ನಿನ್ನಲ್ಲಿ ಸಣ್ಣ ಹುಡುಗ. ಹೌದು. ಹೆಚ್ಚಿನ ಅಂಶ, ಹೆಚ್ಚಿನ ಅಂಶ ಈ ಮಣ್ಣಿನ ಋಣ ಮುಗಿತಿದೆ. ನಮ್ಮನ್ನು ಕಡಕ್ತಾನೆ. ಹೌದು. ಅವ ಆಗ ಬಂದೆ ಯಾರು ಯಾರು ಅಂತ ಹೇಳ್ತಾನೆ. ನಾವು ಬಂದದ್ದಷ್ಟೇ ಯಾರು ಅಂತ ಹೇಳಿದ್ರೆ ನಮಗೆ ಬೇಸರ. ಬೇಸರ ಏನು? ಮತ್ತೆ ನನಗೆ ಉತ್ತರ ಕೊಡ್ಬೇಕು ಮನಸ್ಸು ಬರುದಿಲ್ಲ. ಇಲ್ಲಿ ಮಧ್ಯದಲ್ಲಿ ನಿಲ್ಲು. ನಮಗೆ ಹೋಗುವಾಗ ತಕೊಂಡು ಹೋಗುವಾಗ ಅದು ಬೇಸರ ಆಗುದಿಲ್ವಾ? ನೀನ್ ಎಂತದನ್ನು ತಕೊಂಡು ಹೋಗುದು? ಬಂದ ತಕ್ಷಣ ಯಾರು ಅಂತ ಹೇಳಿದ್ರೆ ಇವ ಮಧ್ಯ ಬೇಕಾ? ಮಧ್ಯದಲ್ಲಿ ನಿಲ್ಲು. ನಾನು ಯಾರು, ನನ್ನ ಯೋಗ್ಯತೆ ಏನು ಅವನಿಗೆ ಉತ್ತರ ಹೇಳಿಬಿಡು. ಕಿವಿ ಕೇಳ್ತದೆ ನನಗೆ. ನಮಗೆ ಹತ್ತಿರ ಬಂದು ಮಾತಾಡಿ ಅಭ್ಯಾಸ. ನನಗೆ ಅಭ್ಯಾಸ ಇಲ್ಲ. ಹೆಚ್ಚಿನ ಅಂಶ ಇವನ ಬಾಯಿ ವಾಸನೆ ಬರ್ತದೆ. ನಮಗೆ ಎದುರಿನವರಿಗೆ ತೊಂದರೆ ಆಗಬಾರ್ದಲ್ಲ, ಹಾಗೆ ಅವ ದೂರ ನಿಂತು ಮಾತಾಡುತ್ತೆ ಹೇಳೋದು. ಎಲ್ಲಾದ್ರೂ ಹೋಗುವಾಗ ಅವರ ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ. ನೀನು ನನ್ನ ಹತ್ರ ಬರುದಿಲ್ಲ, ಮತ್ತೆ ನಿನ್ನ ಹತ್ರ ನಾನು ಬರುದಿಲ್ಲ. ನಾವೆಲ್ಲ ಒಟ್ಟಿಗಿರುವುದು. ನಮ್ಮದೇ ಗೊತ್ತುಂಟು ಅಂತ ನಮಗೆ ಗೊತ್ತಿಲ್ವಾ? ಹಾಗಾದ್ರೆ ಇವನಲ್ಲಿ ಉಂಟು ಸಮಸ್ಯೆ. ನಿಮ್ಮ ಸಮಸ್ಯೆ ಇಟ್ಟುಕೊಂಡು ನೀವು ದೂರ ನಿಲ್ಲ ಅಂತ ಹೇಳುದು. ಅದು ಒಳ್ಳೆಲ್ಲ ಬುದ್ಧಿವಂತಿಕೆ. ತೊಂದರೆ ಇಲ್ಲ, ಅವರಿಗೆ ತೊಂದರೆ ಆಗುದಾದ್ರೆ ದೂರ ನಿಲ್ಲು. ನಾವ್ಯಾರು ಗೊತ್ತುಂಟಾ? ಗೊತ್ತಿದ್ರೆ ಕೇಳ್ತೇನೆ ನಾನು. ನೀನು ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ, ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಉಂಟು ಅಂತ ಹಾಗಿದ್ರೆ ಉತ್ತರ ಕೊಡು. ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ವಾಕ್ಯದಲ್ಲಿ, ಒಂದೊಂದು ವಾಕ್ಯದಲ್ಲಿ, ಒಂದೇ ವಾಕ್ಯದಲ್ಲಿ 4 ಪ್ರಶ್ನೆ. ಅವಕಾಶ ಇಲ್ಲ. ಇವರು ಯಾರು? ಪ್ರಶ್ನೆ ಕೇಳಿದ್ರು. ಇವರು ನೇಕಾರ. ಉದ್ಯೋಗ ಮಾಡುವವರ ನೇಕಾರ ಅಂತ ಹೇಳಿದ್ರೆ ಯಾರು ಗೊತ್ತುಂಟಾ? ಕಾಡಲ್ಲಿ ಯಾವ ಕೆಲಸ ಮಾಡ್ತಾನ ಅವನು? ನೇಕಾರ ಅಂತ ಹೇಳಿದ್ರೆ ಯಾರು ಗೊತ್ತುಂಟಾ? ಶೆಟ್ಟಿಗಾರ. ಗೊತ್ತುಂಟು. ನೇಕಾರ ಅಂತ ಹೇಳಿದ್ರೆ ನಿನ್ನ ಮಾವ. ಅದಲ್ಲ, ಮತ್ತೆ ನೀವು ನಮಗೆ ನೇಕಾರ, ಶಕ್ತಿಗಾರ. 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 ಹೇಳು. ಗೊತ್ತಾಯ್ತಾ? ಶಕ್ತಿಗಾರ ಅವನ. ನಾನು ಅದಿ. ಹೇಳ್ಬೇಕಾಗಿ ನೀನು ಹೇಳ್ಬೇಕಷ್ಟೇ. ನೋಡುವಾಗ ಗೊತ್ತಾಗುದಿಲ್ಲ. ನೋಡುವಾಗ ಸ್ವಲ್ಪ ಇಲ್ಲ, ನಮ್ಗೆ ಸಂದರ್ಭ ಸಿಗುದಿಲ್ಲ. ಇಲ್ಲದಿದ್ರೆ ನೀವು ಆರುವಾಗ ನಾನು ಆರ್ತಿದ್ದೆ. ಸ್ವಲ್ಪ ಕಾಲು ನೋವು ಉಂಟು. ಇಲ್ಲದಿದ್ರೆ ನಾನು ಅಲ್ವಾ? ನಮ್ಮದ ಕೊರತೆಯನ್ನು ನಾವು ಅಂಗಲಿ ಹೇಳುದಲ್ಲ. ನಮ್ಮ ಸಮಸ್ಯೆ ನೀನು ಮಾಡಿದ್ದೆ ಹೆಚ್ಚಿಗಾಯ್ತು. ಮಾಡಿದ್ದೆ ಹೆಚ್ಚಾಕಿದ್ರೆ ತಲೆಗೆ ಬೀಳ್ತಿತ್ತು, ಕಾಲಿಗೆ ಬೀಳ್ತಿರ್ಲಿಲ್ಲ. ನೀವು ಅದೆಲ್ಲ ಮಾತಾಡ್ಬೇಡಿ, ಗೊತ್ತಾಯ್ತಲ್ಲ? ಮತ್ತೆ ಯಾರು ಅಂತ ಹೇಳು. ಇಷ್ಟಾದಕ್ಕೆ ತಲೆ ಬಿಸಿಯಲ್ಲಿದ್ದೇನೆ, ಮತ್ತೆ ಅದನ್ನೆಲ್ಲ ನನ್ನನ್ನು ಮಾನಸಿಕ ಮಾಡ್ತಾರೆ. ಮಾನಸಿಕ ಈಗಲೇ ಹಾಗೆ ಆಗಿದ. ಇಲ್ಲಿ ಬಾ, ಅಲ್ಲಿ ನಿಲ್ಲು. ಇವರು ಈಗ ಮನಸ್ಸು ಮಾಡಿದ್ರೆ, ನಾನು ಅವರ ಯೋಗ್ಯತೆ ಹೇಳ್ತೇನೆ. ಮನಸ್ಸು ಮಾಡಿದ್ರೆ ಆಕಾಶದ ಅಗಲ ಎಷ್ಟು ಉಂಟುಂಟ ಈಗ ಅಳತೆ ಮಾಡ್ತಾರೆ ಅವರು. ಮನಸ್ಸು ಯಾವಾಗ ಮಾಡೋದು? ದಿವಸದಲ್ಲಿ ಒಮ್ಮೆ ಮಾಡ್ತೀರಲ್ಲ. ಅದಕ್ಕೆ ಉತ್ತರ ಇಲ್ಲ. ಅಳತೆ ಮಾಡ್ತಾರೆ. ಗಾಳಿಯನ್ನು ಕೈಯಲ್ಲಿ ಹಿಡಿತಾರೆ, ನೀರು ಕುಡಿತಾರೆ. ಅದನ್ನೇ ಕುಡಿಯುವುದಾ? ಅದನ್ನೇ ಕುಡಿಯುವುದಾ? ಪ್ರವೇಶ ಆದ ತಕ್ಷಣ ಕುಡಿತಾರೆ. ಸರದಿಯ ನೀರನ್ನು
ಬತ್ತಿರ್ತಾರೆ. ಹೌದಾ? ಹೊಯ್ಗೆ ಹಣ್ಣು ತಿಂತಾರೆ. ಎಂತ ಒಂದು ದರಿದ್ರ ಬಂದಿದೆ. ನಿನಗೆ ಎರಡು ಬೀಳುವ ಲಕ್ಷಣ ಉಂಟು. ಇಲ್ಲ, ಅದು ನನಗೆ ಹೊಯ್ಗೆ ವಿಷಯ ಮಾತಾಡುತ್ತಿದ್ರೆ ನಿನಗೆ ಹೇಳಿದ ಕೂಡಲೇ ಅಪಾಯ ಉಂಟು ಅದು ಏನು ಏರುವುದಿಲ್ಲ. ಏರದೆ ಮತ್ತೆ ಅವತ್ತೊಂದ್ಸಲ ನೀನು ಮಾತಾಡಿದ್ದಿ, ಅವಾಗ ನನ್ನ ಕೈಯಿಂದ ಬೈಗಳು ತಿಂದಿದ್ದಿ. ಮಾತಾಡಿದಾಗ ಯಾರನ್ನೆಲ್ಲ ಕರೆದಿದ್ದೇನೆ, ಎಲ್ಲರಿಗೂ ಕರೆದಿದ್ದೇನೆ. ಒಮ್ಮೆ ಮೊದಲೇ ಅಪಾಯದಲ್ಲಿ ಹಾಗೆ ದೊಡ್ಡ ಜನ ಅವರು ವಕ್ರನಕ ಎಂತದು ಹೆಸರ? ಅವರ ಹೆಸರು ಗೊತ್ತಾಯ್ತಲ್ಲ? ಏ ನೀನ್ ಯಾರು? ನಾನೇ ಈ ಪ್ರದೇಶದ ಅಧಿಕಾರಿ. ನಾನು ಇಲ್ಲಿ ಹೇಳುವ ಕೇಳುವವ ನಾನೇ. ಬೇಟೆಯಾಡುವಕ್ಕೆ ಬಂದಿದ್ದೇವೆ. ನಮ್ಮನ್ನು ಕೆಡಕತಿ ಎಂದಾದ್ರೆ ನಿನ್ನ ಸರ್ವನಾಶ ಅಂತ ಗ್ರಹಿಸಿದ. ಏನು ಯಾರು ಸರ್ವನಾಶ? ಹಾಗೆ ಬಂದ ಹಾಗೆ ಅಳಿಸಿ ಬಿಡುವೆ ಸುಮ್ಮ ಹಾಗೇಳು. ಸೇರಿ ಬಿಡಿಯುತ್ತ ವಕ್ರನ ಖನನು ಜರೆದು ಬೇಳಿದ ನೆಲವೋ ನಿನ್ನಯ ಗರ್ವವನ್ನು ತೋರು. ನಮ್ಮಲ್ಲಿಗೆ ಎಂತದು? ಯಾರಿಗೂ ಹೊಡಿಬೇಕು? ಈಗ ಸೋತದ್ದು ಯಾರು? ಸೋತದ್ದು ಅಲ್ಲ, ನನಗೆ ಸೋತದ್ದು ನೀನು. ಇಲ್ಲಿ ನೋಡು, ಈಗ ಯಾರು ಸೋಲುವ ದೃಶ್ಯ ಗೊತ್ತಿಲ್ಲ. ನಿನಗೆ ಯಾರಿಗೆ ಬಿದ್ದದ್ದು ಗೊತ್ತಾಗ್ಲಿಲ್ಲಲ್ಲ? ಇಲ್ಲ, ಇಬ್ಬರು ಅಂಗವಿಕಲ. ಈ ಸಲ ಇಲ್ಲಿ ಅಂಗವೇ ಇರಬಾರ್ದು. ನೀನು ಇಷ್ಟು ಇದ್ದೆಲ್ಲ ಮಾಡಿದ್ದು. ನಾನೇನು ಮಾಡಿದರೆ ನಿನಗೆ ಬಿದ್ದರೆ ಸಾಕು, ಅವನ ಮರ್ಯಾದೆಗೆ ಪೆಟ್ಟದು. ನಾನು ಬರುದಿಲ್ಲ ಅಂತ ಹೇಳಿದ್ದೇನೆ. ನನ್ನನ್ನು ಯಜಮಾನರು ನಾನೇ ಹೇಳ್ಕೊಂಡು ಬಂದಿದ್ದೆ. ಹೌದಾ? ಯಾಕೆ ಅವನಿಗೂ ಬಿಡ್ಬೇಕು ಅಂತಲ್ಲ? ಅಲ್ಲ, ಮತ್ತೆ ಅವನ ಜೊತೆಗೆ ಬೇಕು. ನನ್ನ ಸಕಾಮ ವೈಶಾಖ ಅಂತ ಹೆಸರು. ಎಂತದ್ದು? ವೈಶಾಖ. ನನಗೆ ಹೆಸರು ಇರ್ಲಿಲ್ಲ. ಅವ್ರು ಯಾವಾಗ ನನ್ನನ್ನು ಕರೆದು ವೈಶಾಖ ವೈಶಾಖ, ಅದು ಮತ್ತೆ ಅದನ್ನೇ ವೈಶಾಖ ಮಾಡಿ ಏನಾದ್ರೂ ಒಂದು ಸೇರಿಸ್ತಾರೆ. ಬೇಕವ ಇರ್ಲಿ. ನನ್ನ ಪ್ರದೇಶಕ್ಕೆ ಬಂದಿಯಲ್ಲ, ಏನು ಪರಿಸ್ಥಿತಿ ಆಯ್ತು ನಿನಗೆ ಗೊತ್ತಾಯ್ತಲ್ಲ? ಇನ್ನು ಬರ್ತೀಯ ಇಲ್ಲಿಗೆ? ವೀರ ಕೇಳಲು ನಿಲ್ಲ ಧೈರ್ಯದಾಗದಕ್ಕೆ ಮೆಚ್ಚಿದನಯ್ಯ. ಸುಂದರ ನೀನು ನಿನಗೆಲ್ಲ ಸೊತೆಯ ಮಾರ ಸುಂದರ ನೀನು ನಿನಗೆಲ್ಲ ಸೊತೆಯ ಇಲ್ಲ
ಹಾಕಿದ ಮೇಲೆ ಹಾಗಾಗುತ್ತದೋ ಇವತ್ತು ಮತ್ತಿನ ಹಾಕುವುದಕ್ಕಿಂತ ಮೊದಲಾಗಿ ನನ್ನ ಮಾತುಗಳನ್ನು ನೀನು ಆಲಿಸಬೇಕು. ಏನು ಸ್ವಭಾವ ಬದಲಾಯಿತು ನಿನ್ನದೀಗ? ನಿನ್ನಲ್ಲಿ ಹೋರಾಟವನ್ನು ಸಗಿದೆ. ಕೆಲವು ಹೊತ್ತು ಕಳೆದದ್ದೇ ಗೊತ್ತಾಗಲಿಲ್ಲ. ಹೌದಾ? ಮಾಡಿದೆ ಅಂತ ಹೇಳಿ. ಆದ್ರೆ ಏನು ಕೈಲಾಸದಲ್ಲಿರುವ ಯಾರು ಅವರು ಅಂದ್ರೆ ಯಾರು? ಶಂಭಯ್ಯ. ಶಶಿಧರ. ಶಶಿಧರ ಶಂಭಯ್ಯ ಕೂಡ ಅಲ್ಲೇ ಇರುವುದು, ಮತ್ತೆ ಅವ ಎಲ್ಲಿ ಇರುವುದು? ಹೌದು, ಅವನಿಗೆ 106 ಹೆಸರುಂಟು. ಹಾಗಿರುವಾಗ ಕಾಲ ಭೈರವನಂತೆ ನಮ್ಮ ಮುಂದೆ ಪ್ರಕಟಿಸಿದ. ಅಷ್ಟೇ ಅಲ್ಲ, ಮೇಲಿರುವವ ಆಗಸದಲ್ಲಿರುವವ ಯಾರು? ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ಮೇಲೆ ನೋಡು, ಸೂರ್ಯ. ಸೂರ್ಯ. ದಿನೇಶ. ಅವನೇ ಕೆಳಗಿಳಿದು ಬಂದನು. ಆ ಪ್ರಖರತೆ ನಿನ್ನಲ್ಲಿ ಎದ್ದು ಕಾಣ್ತದೆ. ಹೋರಾಟ ಮಾಡಿದರೆ ಪರಿಣಾಮವಾಗಿ ಸೋಲನ್ನು ಅನುಭವಿಸಿದವನು ವೀರ ಅನ್ನುವುದರಲ್ಲಿ 2 ಮಾತಿಲ್ಲ. ಲೋಕದ 3ರಲ್ಲಿ ಎಂತೆಂಥ ವೀರರಿದ್ದಾರೆ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಒಂದು ಅನುಭವದ ವ್ಯಾಪ್ತಿಯೊಳಗೆ ನಿನಗೆ ಸಮಾನರಾದವರು ವರ್ತಮಾನ ಕಾಲಕ್ಕೆ ಮತ್ತೊಬ್ಬ ಇಲ್ಲ. ನಿನ್ನ ಹೊಗಳಿಗೆ ನನಗೆ ಅವಶ್ಯಕತೆ ಇಲ್ಲ. ನಾನು ಹೊಗಳುವುದೇ ಹೊಗಳುವುದಲ್ಲ, ಅದು ಇದ್ದದ್ದನ್ನು ಹೇಳುವುದು. ಇಲ್ಲದನ್ನೆಲ್ಲ ಹೇಳಿ ಏನೆಲ್ಲ ನಿನಗೆ ಬರುವುದಕ್ಕಿಂತ ಮೊದಲು ಯೋಚನೆ ಆಗ್ಲಿಲ್ವ ನಿನಗೆ? ಗೊತ್ತಾಗ್ಲಿಲ್ಲ. ನಮ್ಮ ತಲೆಯಲ್ಲಿ ಬೇರೆ ಇತ್ತು. ಅದು 4 ಬಿದ್ದಾದ ಮೇಲೆ ಅಲ್ಲ? ಇಲ್ಲ, ಅದು ಮುಖ ನೋಡುವಾಗ ಗೊತ್ತಾಗುದಿಲ್ಲ ಇವ ಹೇಗಿರ್ತಾನೆ. ನಾವು ಹೊರಡುವಾಗ ನಮ್ಮ ತಲೆಯಲ್ಲಿ 108 ಇರ್ತದೆ. ಮತ್ತೆ ಹಾಗಿರುವಾಗ ನಾವು 108ರಲ್ಲಿ ಹೊರಡುದು. ಮತ್ತೆ ಸಮಸ್ಯೆ ಅಷ್ಟಿರ್ತದೆ ನಮ್ಮ. ಇನ್ನು ಅದರಲ್ಲೇ ಹೊರಡಬೇಕು. ಮಾತು ಕೇಳಿದ ನಿನ್ನ ವರ್ಚಸ್ಸನ್ನು ಅರ್ಥವಿಸಿಕೊಂಡ ನೀನು ಅನ್ಯನೇನುವಲ್ಲ, ನಮ್ಮ ಜಾತಿಯವನು ಅಂತ. ನಿನ್ನ ಜಾತಿಗೆ ಬೆಂಕಿ ಬಿತ್ತು. ಹಾಗಲ್ವಾ? ಮತ್ತೆಂತ? ನಾನು ಒಬ್ಬ ರಾಕ್ಷಸ, ಅಸುರ ಇದ್ದೇನೆ. ನೀನು ಅಸುರನೇ ಇರಬಹುದಲ್ಲ. ನಿನ್ನ ವರ್ಗಕ್ಕೆ ಸೇರುವವ ನಾನಲ್ಲ. ವರ್ಗಕ್ಕೆ ಸೇರಬೇಕು ಅಂತೇಳಿ ಅಲ್ಲ. ಮುಖದಲ್ಲಿ ಗೆರೆ ಎಲ್ಲ ನೋಡುವಾಗ ರಕ್ಕಸರಾಗಿ ಕಾಣ್ತದೆ. ಏನು ಗೆರೆಯಲ್ಲಿಯೇ ರಕ್ಕಸ ಅಂತ ತೀರ್ಮಾನ ಮಾಡುದು? ಹಾಗೆ ಎಂತದು ಗೆರೆ ಹಿಡ್ಕೊಂಡು ಬರುವುದು ಅದು? ಮುಖದ ಛಾಯೆಯೇ ಹಾಗೆ. ಇಲ್ಲವಾ? ಈಗ ಎಂತದು? ನಾವೊಂದು ಜಾತಿಯವರಾಗಿ ಪರಸ್ಪರ ನಮ್ಮೊಳಗೆ ಸಂಘರ್ಷ ಆಗುತ್ತದೆ ಅಂತ. ನಾವು ಜಾತಿಯವರು ಹೊಡೆದಾಡಿಕೊಂಡ್ರೆ 3ನೇವರಿಗೆ ಸುಲಭ ಆಗ್ತದೆ ನಮ್ಮನ್ನು ಹಿಡಿದು ಆಟ ಆಡುವ. ಮತ್ತೆ ಆದ್ರಿಂದ ಜಾತಿಯೊಳಗೆ ಸಂಘರ್ಷ ಬೇಡ. ನಾವೊಂದು ಸೌಹಾರ್ದ, ನಾನು ನೀನು ಪರಸ್ಪರ ಒಂದು ಸಂಬಂಧವನ್ನು ಗಟ್ಟಿ ಮಾಡುವ ಒಂದು ಹುನ್ನರ ಕೆಲಸ. ನೀವು ಒಂದೇ ಜಾತಿಯವರು ಒಂದು ಸಂಬಂಧ ಮಾಡಿಕೊಂಡ್ರೆ ಆಯ್ತಲ್ಲ, ಮುಗೀತಲ್ಲ. ನೀವು ನಾವೆಲ್ಲರೂ. ಹೌದು. ಎಂತದು ಸಂಬಂಧ? ನನಗೊಬ್ಬಳು ಮಗಳಿದ್ದಾಳೆ, ಆಯ್ತಾ? ಮುದ್ದಿನಿಂದ ಸಾಕಿದೆ. ಅದಕ್ಕೆ ನಾನೇ ನೋಡ್ರಿ ಚೆಲುವಿನ ಕಣಿ ಮಾರನ ರೂಪವನ್ನೇ ಹೋಲುವ ನಿನಗೆ ಎಣೆಯಾದವು. ಅವಳನ್ನೇ ನಿನಗೆ ಮದುವೆ ಮಾಡಿ ಕೊಟ್ರೆ ಧರ್ಮಕ್ಕೊಂದು ಮದುವೆ ಆಗ್ತದೆ. ಖರ್ಚಿಲ್ಲಲ್ಲ, ಕಾಡಿನಲ್ಲಿ ಸಿಕ್ಕಿದ್ದಾದ್ರು ನಮ್ಮ ಕಡೆಯಿಂದ ನಾವು ಖರ್ಚು ಮಾಡಬೇಕು ಬೇಡ? ಮಾಡ್ಬೇಕು. ಇಲ್ಲದೆ ಮಾಡ್ಬೇಕು. ಎಂತದ ಅಲ್ಲ, ಇವರಿಗೆ ಯಾರು ಇದ್ದಾರ? ಅಪ್ಪ ಉಂಟಾ ನಿಮಗೆ? ಅದು ನಿನಗೆ ಅವಶ್ಯಕತೆ ಉಂಟಾ? ಅಲ್ಲ, ಕೇಳಿದ್ದು ಹೆಣ್ಣು ಕೊಡುವಾಗ ಬೇಕಲ್ವಾ? ಹೆಣ್ಣಿಗೆ ಅಪ್ಪ ಉಂಟು, ಮತ್ತೆ ಗಂಡಿಗೆ ಅಪ್ಪ. ಬೇಕಲ್ಲ, ಹೆಣ್ಣು ಕೊಡುವಾಗ ತಗೊಳ್ಳುವವರು ಬೇಕಲ್ಲ. ಈಗ ನೀನು ಮದುವೆ ವಿಷಯಕವಾಗಿ ಹೆಚ್ಚು ಮಾತಾಡಲ್ಲ. ಮದುವೆಗೆ ಈಗ ಜನ ರಾಕ್ಷಸಿ ವಿವಾಹ ಏನು, ಅಸುರಿ ಪದ್ಧತಿ ಏನು, ಪೈಶಾಚಿಕತೆ ಏನು, ಮತ್ತೆ ಬ್ರಾಹ್ಮವೋ ಪ್ರಾಜಾಪತ್ಯ ಅದೆಲ್ಲ ನಾವು ತಲೆ ಹಾಕಿದವರಲ್ಲ. ಈ ವಿಷಯ ಎಲ್ಲ ನಮಗೆ ಗೊತ್ತುಂಟು. ತಂದೆ ಇದ್ಯಾ ನೋಡಿ, ಎಂತದ್ದು ನಮ್ಮ ಕ್ರಮದಲ್ಲೇ ನಾವು ಮದುವೆ ಮಾಡಿದ್ರೆ ಅಪ್ಪ ಬೇಕು ಅಂತ ಇಲ್ಲ. ಅದು ಎಲ್ಲ ಕಡೆಯಲ್ಲಿ ನಡೆಯುವುದೇ. ವಿಶೇಷವಾಗಿ ಮಾಡಬೇಕು. ನಮ್ಮ ಮದುವೆಗೆ ಒಂದು ಸಾಧಾರಣ ಜನ ಎಷ್ಟು ಬರಬೇಕು? ಲೋಕದವರೆಲ್ಲ ಬರಬೇಕು, ಎಲ್ಲ ಬರಬೇಕು. ಪಾತಾಳಕ್ಕೆ ಹೋಗ್ಬೇಕು. ಪಾತಾಳಕ್ಕೆ ಯಾರು ಹೋಗುವವರು? ಪಾತಾಳಕ್ಕೆ ಹೋಗುವವರು ಯಾರಿದ್ದಾರೆ? ನೀವು ಒಂದ್ಸಲ ಪಾತಾಳಕ್ಕೆ ಹೋಗಿ ಬರ್ಬೋದು. ಅವ್ರಿಗೆ ನಿಮಗೆ ಹತ್ತಿರ ಆಗ್ತದ ಪಾತಾಳ? ಇಲ್ಲ, ಅವರಿಗಾದ್ರೆ ಹತ್ತಿರ ಆಗ್ತದ ಅಂತ. ಯಾರಾದ್ರೂ ಒಬ್ರು ಹೋಗುವವರಲ್ಲಿ ಹೋಗಿ ಹೇಳಿ ಹೇಳಿಕೆ ಬರು. ಆಮೇಲೆ ವ್ಯವಸ್ಥೆ ಆಗಬೇಕು. ಸಂಗೀತ ಕಾರ್ಯಕ್ರಮ ಒಂದು ಇಡುವ ನಾವು. ಇರ್ಲಿ, ಸಂಗೀತ ಕಾರ್ಯಕ್ರಮ ಇರ್ತದೆ. ಮತ್ತೆ ಯಾರೆಲ್ಲ ಗಣ್ಯರಿದ್ದಾರೆ ಎಲ್ಲ ಬರಬೇಕು ನಮ್ಮ ಮದುವೆಗೆ, ನಮ್ಮ ಜಾತಿಯಲ್ಲಿ. ಹೌದು. ಬರುವವರಿಗೆ ಎಂತದ್ದು ಕೊಡುದು? ನಾವು ಉಡುಗೊರೆ ಕೊಡ್ಬೇಡ್ವಾ? ನಾವೊಂದು ಯಾವ ಮದುವೆಗೆ ಉಡುಗೊರೆ ನಾವು ಕೊಡುವುದು ವರನಿಗಲ್ಲ, ಬಂದವರಿಗೆ ಒಂದು ಬದಲಾವಣೆ. ನಮ್ಮಲ್ಲಿ ಉಂಟು ಅಂತ ಗೊತ್ತಾಗುತ್ತೆ. ನಾವು ಸಾಧಾರಣ ಒಂದು ಲಕ್ಷ ಎಲ್ಲ, ನಮಗೆ ಲಕ್ಷ ಇಲ್ಲ, ನಾವು ಕೋಟಿಯಲ್ಲಿ ಏನಾದ್ರೂ ಕೊಡುವ. ಕೋಟಿ ಸಮಯ ನೋಡುವಂತದ್ದು ಏನಾದ್ರೂ ಕೊಡುವ. ಕೋಟಿಯಲ್ಲಿ ಬಂದವರಿಗೆ ಎಲ್ಲ. ಆಯ್ತಪ್ಪ, ಆಯ್ತು. ಬೇಕು. ಸಂಗೀತ ಕಾರ್ಯಕ್ರಮಕ್ಕೆ 80 ಕೋಟಿ ಬಂದವನಿಗೆ. ಆಯ್ತು. ಅವ ಹೇಳಿದ್ದು ಯಾರಿಗೂ ಅರ್ಥ ಆಗಬಾರ್ದು. ಆದ್ರೂ ನಮ್ಮಲ್ಲಿ ಉಂಟು, ನಾವು ಕೊಡುವ.
ಗಂಡು ನೋಡುವುದಕ್ಕೆ ಗಂಡಿನಾಗೆ ಇರದಿದ್ರು ತೊಂದರೆ ಇಲ್ಲ, ಮದುವೆಗೆ ನಾವು ಖರ್ಚು ಮಾಡ್ಬೇಕು. ಮತ್ತೆ ಒಂದು ಹಾಸ್ಯ ವೈಭವ ಮಾಡುವರ, ಹಾಸ್ಯ ವೈಭವ ಒಂದಾಗ್ಬೇಕು. ಅದನ್ನು ಬಿಡುವುದು ಅಂತ ತೀರ್ಮಾನ ಇಲ್ಲ 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 ಇಲ್ಲ, ಅದನ್ನು ಬಿಟ್ಟರೆ ಆಗ್ಲಿಕ್ಕೆ ಏನು ಹಾಸ್ಯ ವೈಭವವೇ ಆಗಲೇಬೇಕಿದೆ. ಯಾಕೆ ಹಾಸ್ಯ ವೈಭವ ಅಂದ್ರೆ ಹಾಸ್ಯದವರಿಗೆ ಒಂದು ಏನಾದ್ರೂ ಆಗ್ಬೇಕಲ್ಲ ಅವಕಾಶಕ್ಕೆ. ನಮ್ಮ ಜಾತಿಯವರಿಗೆ ಹಾಸ್ಯ ಅಂತ ಹೇಳಿದ್ರೆ ಆಗುದಿಲ್ಲ. ಇಲ್ಲ ಆದ್ರೂ ಮಾಡುವ, ನಾವು ನಗದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಸ್ಯ ಬೇಕು. ನಾವೊಂದು ವಿಷಯ ಮಾಡುವ. ನಮಗೆ ನಗ್ಲಿಕ್ಕೆ ಜನ ಬೇಕು ಅಂತ ಇಲ್ಲ, ನಾವು ಭಾಗವತರಲ್ಲಿ ಹೇಳುವುದು, ನಾವು ಮಾತಾಡುವಾಗ ನೀವು ನಗಬೇಕು. ನಮ್ಮ ಭಾಗವತರು ಹಿಂದೆ ಕೂತ್ಕೊಂಡು ನಗುವುದೇ ಅವರು, ನಾವು ಮಾತಾಡುವಾಗ ಹಾಗೆ ಅಂತ ಭಾಗವತರನ್ನೇ ಕರ್ಕೊಂಡು ಬರುವ. ಹೌದು, ಯಾಕೆ ಮರೆ ನಿಮ್ಮ ಜೊತೆಯಲ್ಲಿ ಎಲ್ಲರಿಗೂ ಪೆಟ್ಟು ಬೀಳಿಸುವ ಯೋಚನೆ ಹೇಗೆ? ಯಾಕೆ ಬಿಟ್ಟು ಬೀಳುವುದಲ್ಲ, ಇಲ್ಲ ಇದರದ್ದು ದೊಡ್ಡ ಸಂಘವೇ ಉಂಟು. ಅದನ್ನು ಹೇಗಾದ್ರೂ ಇಲ್ಲಿಗೆ ಹೇಳ್ಕೊಂಡು ಬರಬೇಕು. ಮತ್ತೆ ಹಾಗೆ ನಮ್ಮ ಅವರು ಹಾಸ್ಯ ವೈಭವ ಮಾಡುವಾಗ ಕಾರ್ಯಕ್ರಮಕ್ಕೆ ಎಷ್ಟು ಅಂತ ಕೇಳಲಿಕ್ಕಿಲ್ಲ, ಕೊಡುವುದೇ 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 ಬಂದವರಿಗೆ ಕೊಡುವುದೇ, ಕೊನೆಗೆ ಕೊಡ್ಲೇಬೇಕು, ಕೊಡ್ಬೇಕು. ಈ ಸಲ ಹಾಸ್ಯ ಹಾಸ್ಯದವರಿಗೊಂದು ಇಬ್ಬರಿಗೆ ಕೊಡದಿದ್ರೆ ಆಗ್ಲಿಕ್ಕಿಲ್ಲ, ಸಿಗ್ತದೆ ಅವರಿಗೆ. ಹೌದು, ಇಲ್ಲ ತಕೊಂಡವರೇ ತಕೊಳ್ಳುದು ರಾಯರೇ. ಹೌದು, ಅದು ಕೆಲವರು ನಂಬಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ನಾನು ಬರ್ತೇನೆ ಅಂತ ಹೇಳ್ತಾರೆ. ಹೌದು ಬೇಡ, ಯುವ ಕಲಾವಿದ್ರದ್ದು ಮಾತ್ರ. ಆಯ್ತು ಹಿರಿಯರೆಲ್ಲ ಅವರೆಲ್ಲ ಒಂದು ಒಳ್ಳೆ ಕೆಲಸ ಮಾಡುವ. ಸರಿ, ಕೋಟೆಯ ಹೊರಾಂಗಣದಲ್ಲಿ ಬೇಕಾದ ಹಾಗೆ ಚಪ್ಪರೆಲ್ಲ ಮಾಡಿ ಸಕಲ ಸಿದ್ಧತೆ ಮಾಡಿದ ಕಾಲಕ್ಕೆ ಈ ಹುಡುಗ ಒಪ್ಪಿದ್ರೆ ನನ್ನ ಮಗಳಾದ ವೈಜಯಂತಿಯನ್ನು ನೀನಿಗೆ ಕೊನೆಗೆ ಒಂದು ಮಾತು ಹೇಳಿದೆಯಲ್ಲ, ಈ ಹುಡುಗ ಒಪ್ಪಿದ್ರೆ ಅದು ಕೇಳಬೇಕು ಮೊದಲಾಗಿ. ನೀವು ಹುಡುಗಿಯನ್ನು ಕೊಡುವ ಸಿದ್ಧತೆ ಅಲ್ಲ, ಹುಡುಗನಿಗೆ ಮನಸ್ಸುಂಟಾ ಇಲ್ವಾ ಅಂತ ಮೊದಲು ಕೇಳಬೇಕು. ಮನಸ್ಸು ಯಾಕೆ ಮಾರೆ, ಬಿಡಿ ಮತ್ತೆ ಒಂದೆರಡು ನಾನೀಗ ಮಾತಾಡ್ಲಿಲ್ಲಲ್ಲ, ಅಲ್ಲ ಒಪ್ಪಿದ ಅಂತ ಅಲ್ಲ, ಇವರಾಗ್ಲಿ ಮತ್ತೆ ಒಂದೆರಡು ದಿವಸ ಆದ ಮೇಲೆ ಬಿಡ್ಲಿ, ನಮಗೇನು. ಏನು ಆಗ ನಿಮ್ಮದಾಗ್ತದೆ, ಅವರಿಗೂ ಆದಾಗ ಆಗ್ತದೆ, ಮತ್ತೆ ಬೇಸರ ಇಲ್ಲ. ಆಗಲ್ವೋ? ನಿನ್ನ ಮನೆಯಲ್ಲಿ ಯಾರಿಲ್ವೋ ಕೊಡುವಂಥದ್ದು? ಇಲ್ಲ, ನಾನೊಬ್ಬನೇ ಇರುದು. ಮದುವೆ ಆಗಿ ಏನು ನನಗೆ ಬೇರೆ ಏನು ಕೆಲಸ ಇಲ್ವ? ಅಲ್ಲ, ನೀವು ಮದುವೆ ಆದ್ಮೇಲೆ ಕೆಲಸ ಮಾಡಿ ಮಾಡ್ಲೇಬೇಕು ಅಂತಿದ್ರೆ ಕೈ ಕಾಲು ಕಟ್ಟಿ ಹಾಕಿ ಬಾವಿಗೆ ಹಾಕು, ನನಗೆ ಬೇಡ. ಅಲ್ಲ ಅಣ್ಣ ಸ್ವಲ್ಪ ಕೇಳಿ, ನಿಮಗೆ ಕೆಲಸ ಉಂಟು ಅವರು ಹೇಳುದು, ನನಗೆ ಬೇರೆ ಕೆಲಸ ಇಲ್ವ ಅಂತ ಕೇಳ್ತಾರೆ. ನೀವು ಮದುವೆ ಆದ್ಮೇಲೆ ಕೆಲಸ ಮಾಡಿ, ಆಯ್ತಲ್ಲ? ಮತ್ತೆ ಮದುವೆ ಆದ್ಮೇಲೆ ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಏನು ನಿಬಂಧನೆ ಏನಿಲ್ಲ. ಅಲ್ಲ, ನನಗೆ ಹುಡುಗಿಯೇ ಬೇಡ ಅಂತ ನಿರ್ಧಾರ ಮಾಡಿದ್ದೆ. ಹುಡುಗ ಆದ್ರೆ ಆಗ್ತದಾ? ಹುಡುಗಿ ಆಗುದಿಲ್ಲ, ವರ್ಗಕ್ಕೆ ಸೇರಿದವಂತ ಭಾವಿಸಿದ್ದೆ. ಹುಡುಗ ಮದುವೆ ಆಗುದು ಅಂತ ಮುಖ್ಯ. ಅದೆಲ್ಲ ಗೊತ್ತಿಲ್ಲ, ಅವರಲ್ಲಿ ಇರ್ಬೋದು, ಅವ್ರು ಹೇಳಿದ ಗೊತ್ತು. ನನಗೆ ಹುಡುಗಿ ಆಗಬೇಕು ಅಂತ ಇಲ್ಲ. ನನಗೆ ಹುಡುಗಿ ಬೇಡ ಅಂತ ಹೇಳಿ. ಈ ಹುಡುಗಿ ಬೇಡ ಅಂತ ಆಯ್ತಾಯ್ತು. ಈ ಹುಡುಗಿ ಬೇಡ ಅಂತ, ಯಾವ ಹುಡುಗಿ ಬೇಡ? ಈಗ ನನಗೆ ಮದುವೆ ಆಗುವಂತಹ ಯೋಚನೆ ನಾನು ಮಾಡಿದ್ರೆ, ಆ ಕಾಲಕ್ಕಾಗುವಾಗ ಯೋಚನೆ ಮಾಡಿ ನಿನ್ನ ಹುಡುಗಿಯನ್ನೇ ಕಟ್ಟಿಕೊಳ್ಬೇಕಾದ ಅವಶ್ಯಕತೆಯು ನನಗಿಲ್ಲ, ಅನಿವಾರ್ಯತೆ ಬೇಡ. ಒಂದು ಕಳಕಳಿಯಿಂದ ವಿನಂತಿಸಿ, ಬೇಕಾದ್ರೆ ಸ್ವಲ್ಪ ಹೆಚ್ಚುಕೊಳ್ಳ ನೋಡಿ. ಅವ ಹೋದ ಮೇಲೆ ನೀನು ಯಾರ ಹತ್ರ ಮಾತಾಡ್ತೀಯ? ಒಂದು 5,000 ಹೆಚ್ಚು ಕೊಡುವ ಮದುವೆ ಹೋಗ್ಲಿ. ಅದು ಬೇಡ, ಆಗುದಿಲ್ಲ ಅಂತ ಹೇಳಿ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಇವತ್ತವ ಬರಲಿಲ್ಲ, ನಾಳೆ ದಿವಸ ಸಿಕ್ಲಿಕ್ಕೂ ಬಹುದು. ಅವ ಇನ್ನೊಮ್ಮೆ ಕೇಳ್ತಾ ಬಂದ್ರೆ ಕೊಡುದಿಲ್ಲ ಅಂತ ಹೇಳ್ಬೇಕು. ಆವಾಗಲ್ಲ ಇವರಿಗೆ ಅಹಂಕಾರ ಜೋರು ಉಂಟು. ನೋಡುವ ನೋಡುವ.